ಅಂದರೆ ತುಂಬ ಜನ ಸೇರಿದ್ದಾರೆ. ಈ ಸಿಟಿಯಲ್ಲಿ ಹಳ್ಳಿ ಸೈಡ್ ಆಲ್ಮೋಸ್ಟ್ ಕಂಬಳ ಆಗ್ತಾ ಇರ್ತದೆ. ಆದರೆ ಇಲ್ಲಿ ಸಿಟಿಯಲ್ಲಿ ಕಂಬಳ ಅದಕ್ಕೋಸ್ಕರ ತುಂಬ ಜನ ಸೇರಿದ್ದಾರೆ. ನಿನ್ನೆ ಸಂಜೆ ಅಂತೂ ಜನ ಸಾಗರ ಅಂತ ಹೇಳ್ಬೋದು. ಇಲ್ಲಿ ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ. ಈಗ ಕಂಬಳದ ಕೋಣಗಳಿಗೆ ಟ್ರೈನಿಂಗ್ ಯಾವ ಥರ ಅಂದರೆ, ಒಂದು ಕೋಣವನ್ನು ತೆಗೆದು ಇನ್ನೊಂದು ಕೋಣಕ್ಕೆ ಹಾಕಿ ಓಡಿಸಬೇಕು. ಆ ಕೋಣಕ್ಕೆ ಮತ್ತು ಇನ್ನೊಂದು ಕೋಣಕ್ಕೆ ಹೊಂದಾಣಿಕೆ ಆಗಬೇಕು. ಸೆಟ್ಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಆ ಸೆಟ್ಟಿಂಗ್ ಬಂದರೆ ಆ ಕೋಣದ ಸ್ಪೀಡ್ ಜಾಸ್ತಿ ಆಗ್ತದೆ. ಆವಾಗ ಸ್ಪರ್ಧೆಗೆ ನಮಗೆ ಅನುಕೂಲ ಆಗ್ತದೆ. ಹಾಗೆ ಒಬ್ಬೊಬ್ಬರ ದನಿಗಳಿರ್ತಾರೆ, ಅವರು ಅವರ ಕೋಣಗಳನ್ನು ಓಡಿಸ್ತಾರೆ, ಸೆಟ್ ಮಾಡಿ ಓಡಿಸ್ತಾರೆ, ಸ್ಪೀಡ್ ನೋಡ್ತಾರೆ, ಹಾಗೆ ಸ್ಪರ್ಧೆಗೆ ತರ್ತಾರೆ. ಓಟಗಾರ ನಾರ್ಮಲಿ ಫಿಟ್ನೆಸ್ಸಲ್ಲಿ ಇರಬೇಕು. ಫಿಟ್ನೆಸ್ಸಲ್ಲಿ ಅಂದರೆ ಹೊಟ್ಟೆ ಎಲ್ಲ ಜಾಸ್ತಿ ಬಂದು ಫುಲ್ ಇದಾಗಿದ್ದರೆ ಓಡಲಿಕ್ಕೆ ಕಷ್ಟ. ಎಷ್ಟು ಬೇಕಷ್ಟೇ ಫುಡ್ ಮೇಂಟೈನ್ ಮಾಡಬೇಕು ಮತ್ತು ಫಿಟ್ನೆಸ್ಸಲ್ಲಿ ಇರಬೇಕು. ಜಾಸ್ತಿ ಅವರು ಯಾವುದೇ ಈ ದುಶ್ಚಟ ಇರಬಾರ್ದು, ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ಅದೆಲ್ಲ ಯಾವುದು ಇರಬಾರ್ದು. ಹೆಲ್ದಿ ಎಷ್ಟು ಇರ್ತಾರೆ ಅಷ್ಟು ಒಳ್ಳೆಯದು ಅವರು. ಯಾಕಂದರೆ 2 ದಿವಸ ನಿದ್ರೆ ಬಿಡಬೇಕಿಲ್ಲಿ. 2 ದಿವಸ ನಿದ್ರೆ ಬಿಟ್ಟು ಕೋಣಗಳನ್ನು ಓಡಿಸೋದಂದ್ರೆ ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟದ ಕೆಲಸ. ಒಂದು ಫಿಟ್ನೆಸ್ಸಲ್ಲಿ ಇರಬೇಕು. ಅವರು ಸಹ ಅವರ ಜಾಗ್ರತೆಯನ್ನು ಮಾಡಬೇಕು, ಓಡಿಸಬೇಕು ಚಂದ ರೀತಿಯಿಂದ. ನೀವು ಕಾಂತಾರದ ರಿಷಬ್ ಶೆಟ್ಟಿಗೆ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಿ. ಹೌದೌದು. ಏನು ಅನಿಸುತ್ತೆ ಅದರ ಅನುಭವ ಹೇಳಿದ್ರೆ? ಅದರ ಅನುಭವ ಅಂದರೆ ತುಂಬ ಖುಷಿ. ಈಗ ಸಹ ನನ್ನನ್ನು ಜನ ನೋಡಿ ಹೇಳ್ತಾರೆ, ರಿಷಬ್ ಅಣ್ಣನಿಗೆ ಕೋಣ ಓಡಿಸ್ಲಿಕ್ಕೆ ಹೇಳಿಕೊಟ್ಟದ್ದು ಅವನೇ, ಬೈಂದೂರು ಮಹೇಶ್ ಅಂತ. ಅದೊಂದು ತುಂಬ ಹೆಮ್ಮೆ ನಮಗೆ. ಅವರು ಸಹ ಅಷ್ಟೇ ಸೂಪರ್ ಜೆಂಟ್ಲ್ಮೆನ್ ಅಂತ ಹೇಳ್ಬೋದು. ಒಂದು ಕೋಣ ಓಡಿಸುವುದು ನಮಗೆ ಎಲ್ಲ ಸೂಟೇಬಲ್. ಅಂದರೆ ನಾವು ಕೋಣ ಓಡಿಸ್ತೇವೆ, ನಮ್ಮ ಕೆಲಸ ಅದು. ಆದರೆ ಅವರು ಆಗಲ್ಲ. ಒಂದು ಫಿಲ್ಮಲ್ಲಿ ಇದ್ದು ಒಂದು ಡೈರೆಕ್ಟರ್ ಆಗಿ ನಟ ಆಗಿ ಕೋಣ ಓಡಿಸ್ಲಿಕ್ಕೆ ಧೈರ್ಯ ಮಾಡಿದ್ದಾರೆ ಅಂದರೆ ಒಂದು ನಮಗೆ ನಮ್ಮ ಕುಂದಾಪುರ ಮತ್ತು ಈಚೆ ಸೈಡ್ ಅವರಿಗೆ ಒಂದು ಹೆಮ್ಮೆಯ ವಿಷಯ ಅದು. ತುಂಬ ಚಂದ ಸಹ ಓಡಿಸಿದ್ದಾರೆ ಕೋಣ. ನೀವೆಲ್ಲ ನೋಡಿದ್ದೀರಾ ಮೂವಿಯಲ್ಲಿ ಸಹ. ಒಂದು ಖುಷಿ ಎಲ್ಲರಿಗೂ. ನಮಗೆ ಸಹ ಒಂದು ಖುಷಿ ಅಂದರೆ ಆ ಮೂವಿಯಲ್ಲಿ ನಾವಿದ್ದೇವೆ, ಒಂದು ಚಾನ್ಸ್ ಕೊಟ್ಟರು, ಕೋಣ ಸಹ ಓಡಿಸಲಿಕ್ಕೆ ಹೇಳಿಕೊಟ್ಟೆ ಅವರಿಗೆ. ತುಂಬ ಒಳ್ಳೆ ರೀತಿಯಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ.